ನನಗೆ ತುಳು ಬರಲ್ಲ, ಬಟ್ ತುಳು ಒಂದೇ ಒಂದು ಲೈನ್ ಗೊತ್ತಿರೋದಂದರೆ ಎಂಚ ಉಲ್ಲಾರ್ ಅಂತ. ಸೊ ಅಷ್ಟೇ. ಬಟ್ ಎಂಚ ಉಲ್ಲಾರ್ ಎಲ್ಲರೂ ಹೇಗಿದ್ದೀರಾ? ಮಾತೆರ್ಲ ಎಂಚ ಉಲ್ಲಾರ್ ಕರೆಕ್ಟಾ? ಸೌಖ್ಯ. ಧನ್ಯವಾದ ಹೇಳ್ತೀನಿ ನನ್ನಲ್ಲಿ ಕರೆದಿದ್ದಕ್ಕೆ. ಯಾಕಂದರೆ ಕಾಂತಾರ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅಷ್ಟೇ ನಾನು ನೋಡೋಕ್ಕಾಗಿದ್ದು, ಬಟ್ ಅದಾದಮೇಲೆ ಲೈವ್ ಆಗೇ ನಾನು ಯಾವತ್ತೂ ನೋಡಿಲ್ಲ. ಕಾಂತಾರ ಸಿನಿಮಾ ಶೂಟಿಂಗ್ ಮುಂಚೆ ಒಂದು ನ್ಯೂಸ್ ಆಗಿತ್ತು, ಅಂದರೆ ಮಂಗಳೂರಲ್ಲಿ ಕಂಬಳ ಓಡಿಸಿದವರು ಉಸೇನ್ ಬೋಲ್ಟ್ಗಿಂತ ಫಾಸ್ಟಾಗಿ ಓಡಿಸಿದ್ರು ಅಂತ. ಸೊ ಅದಾದಮೇಲೆ ನನಗೆ ಅಂದರೆ ಇವಾಗ ಬೆಂಗಳೂರಲ್ಲಿ ವರ್ಷಕ್ಕೊಂದ್ಸತಿ ಬೆಂಗಳೂರಲ್ಲಿ ನಿಮ್ಗಳ ಎಲ್ಲ ಕಲ್ಚರ್ ನೋಡಿ ಬೆಂಗಳೂರಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕಂಬಳ ಮಾಡೋದು. ಬಟ್ ಈ ಥರ ಒಥೆಂಟಿಕ್ಕಾಗಿ ನಾನು ಎಲ್ಲೂ ಕಂಬಳ ನೋಡಿಲ್ಲ. ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲ ಕಂಬಳನ ಅಂದರೆ ಅವರು ಓಡಿಸ್ತಾ ಇದ್ದಾರಲ್ಲ, ಅವ್ರು ಎಲ್ರಿಗೂ, ಈ ರೈಡರ್ಸ್ ಎಲ್ರಿಗೂ ಅಂದರೆ ಅವ್ರ ಫಿಟ್ನೆಸ್ ನೋಡೇ ನನಗೆ, ಅಂದರೆ ಅವ್ರು ಎಷ್ಟು ಫಿಟ್ಟಾಗಿರಬೇಕು ಅಲ್ಲಿ ನೀರಲ್ಲಿ ಅದ್ರ ಎತ್ತು ಜೊತೆ ಓಡೋಕ್ಕೆ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಾಗಲಿ ಇಡೀ ಇವೆಂಟ್ಸ್. ಥ್ಯಾಂಕ್ ಯು ಸೊ ಮಚ್.